ಪಾದಯಾತ್ರೆಗಳು ಧರ್ಮಸ್ಥಳಕ್ಕೆ ಸಾಗಿ ಬರ್ತಾ ಇರುವಂಥ ದೃಶ್ಯಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ರಿ. ಚಿಕ್ಕ ಚಿಕ್ಕ ಮಕ್ಕಳನ್ನು ಹೊತ್ತು ಸಾಗಿ ಬರ್ತಾ ಇರುವಂಥ ಪಾದಯಾತ್ರೆಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ತನ್ನ ಹೆಗಲಲ್ಲಿ ಪುಟ್ಟ ಮಕ್ಕಳನ್ನು ಹೊತ್ತು ಸಾಗ್ತಾ ಬರ್ತಾ ಇರುವಂತಹ ಪಾದಯಾತ್ರೆಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಒಂದು ಜೋಶಲ್ಲಿದ್ದಾರೆ. ಮತ್ತೆ ಆದಷ್ಟು ಬೇಗ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಬೇಕು, ಅಲ್ಲಿ ಸ್ವಾಮಿಯ ದರ್ಶನ ಮಾಡಬೇಕು ಅನ್ನುವಂಥ ತವಕದಲ್ಲಿದ್ದಾರೆ. ಸರ್, ಎಲ್ಲಿಂದ ಬಂದ್ರಿ? ಹಾಸನ. ಮಗನ ಎಲ್ಲಿ ತನಕ ಹೊತ್ಕೊಂಡ್ ಬರ್ತಾ ಇದ್ದೀರಿ? ಹಾಸನದಿಂದಲೇ ಹೊತ್ಕೊಂಡ್ಬರ್ತಾ ಇದ್ದೀನಿ. ಹಾಸನದಿಂದಲೇ ಹೊತ್ಕೊಂಡ್ ಬರ್ತಾ ಇದ್ದೀರಿ. ಊಟ ಏನ್ ಹೆಸರು? ಧೃತಿ. ಹೇಳುವ ಯಾಕೆ ಈಗ ಏನು ಈಗ ಪುಟ್ಟ ಮಕ್ಕಳನ್ನ ನೀವು ಬಿಟ್ಟು ಬರ್ಬೋದಿತ್ತಲ್ಲ ಮನೆಗೆ? ನಾವು ಅರಿಕೆ ಇತ್ತು, ಅದರಿಂದ ಬಂದಿದ್ವಿ. ಏನು ಅರಿಕೆ? ಅವರು ಹುಷಾರನ್ನೆಲ್ಲ ಅರಿಕೆ ಮಾಡ್ಕೊಂಡಿದ್ದು. ಹೌದು, ಏನಾಗಿತ್ತು? ಕಾಯಿಲೆ ಇತ್ತಲ್ಲ, ಸೊಳ್ಳೆ ಜ್ವರ ಬಂದು ತಟ್ಟ ಮಂಕೊಂಡು ಅದರಿಂದ ಅರಿಕೆ ಮಾಡ್ಕೊಂಡಿದ್ದು. ನಾವು ಅವ್ರನ್ನ ಕರ್ಕೊಂಡ್ಬರ್ತೀವಿ, ಪಾದಯಾತ್ರೆಯ ಮೂಲಕ ಅವ್ರನ್ನ ಹುತ್ಕೊಂಡು ಕರ್ಕೊಂಡ್ಬರ್ತೀನಿ ಅಂತ. ಎಷ್ಟು ದಿನ ಆಯ್ತು ಹೊರಟು? ಇವತ್ತಿಗೆ 4 ದಿನ. ಹೆಂಗಾಗ್ತಿದೆ? ಏನಿಲ್ಲ, ಹೋಗ್ತೀನಿ, ಸಂತೋಷ ಆಯ್ತು. ಅವ್ರು ಹೇಗಿದ್ದಾರೆ? ಅವರು ಚೆನ್ನಾಗಿದ್ದಾರೆ. ಹೌದಾ? ಚೆನ್ನಾಗಿದೆ, ಖುಷಿ ಆಗ್ತಿದ್ದಾನಾ? ಯಾರಿದು? ನಮ್ಮ ಮೊಮ್ಮಗಳು. ಅಜ್ಜ, ತಾತ. ಅಜ್ಜ, ನೀವು ತಾತ ಮೊಮ್ಮಗಳನ್ನ ಹೊತ್ತು ಕರ್ಕೊಂಡ್ ಬರ್ತಿದ್ದಾರೆ. ತಾತನಾ ಪುಟ? ತಾತನಾ ಹೇಳ, ಏನು ಮಾತಾಡು. ಅವಳು ಎದುರ್ತಾವಳೆ. ಮಾತಾಡು. ಎದುರ್ತಾವಳ. ಓಕೆ, ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ನೋಡಿ, ಆ ಮಗುವಿಗೆ ಒಂದು ಏನೋ ತೊಂದರೆ ಇತ್ತು. ಈ ಸಂದರ್ಭದಲ್ಲಿ ಕಟ್ಟಿಕೊಂಡ ಹರಕೆ ಕಟ್ಟಿಕೊಂಡ ಹಿನ್ನೆಲೆಯಲ್ಲಿ ಅವರನ್ನು ಹೊತ್ತು ಕರ್ಕೊಂಬರ್ತಾ ಇದ್ದಾರೆ ಅನ್ನುವಂಥದ್ದು. ನೋಡಿ, ಎಲ್ಲವೂ ಕೂಡ ಒಂದು ತಾನು ಹೊತ್ತಿರುವಂಥ ಹರಕೆ ಈಡೇರಿದಂಥ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ತನಕ ಆ ಒಂದು ಮಗುವನ್ನು ಹೊತ್ತುಕೊಂಡು ಬರ್ತೇನೆ ಅನ್ನುವಂಥ ಹರಕೆಯನ್ನು ತಾತ ಕಟ್ಟಿಕೊಂಡದ್ದು. ತಾತ ತನ್ನ ಮೊಮ್ಮಗಳನ್ನು ಹೊತ್ತು ತರುವಂಥ ದೃಶ್ಯವನ್ನು ಈಗ ನೋಡಿದ್ರಿ. ಬಹಳಷ್ಟು ಜನ ಇಲ್ಲಿ ಸಾಕ್ತಾ ಇರುವಂಥದ್ದನ್ನು ಇದೀಗ ನೋಡ್ತಾ ಇದ್ದೀರಿ. ಭಾಳ ವಿಶೇಷವಾಗಿ ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಎಲ್ಲರೂ ಕೂಡ ಜೋಶ್ನಲ್ಲಿ ಸಾಗಿ ಬರ್ತಾ ಇರುವಂಥ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ರಿ. ಹೇಗಿದೆ ಬ್ಯಾಲೆನ್ಸ್? ಚೆನ್ನಾಗಿದೆ. ಬ್ಯಾಲೆನ್ಸ್ ಆಗ್ತಿದೆ ಸರ್? ಸವಾಸ್. ನೋಡಿ, ಮತ್ತೊಬ್ರು ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾವ್ರೆ. ಹೇಗಾಗ್ತಿದೆ ಅಮ್ಮ? ಏನಿಲ್ಲ, ಪರವಾಗಿಲ್ಲ. ನಡೆದು ಅಲ್ಲಿಂದ. ಎಲ್ಲಿಂದ? ಇದ್ರಿಂದಲೂ ಹಾಸನದಿಂದಲ್ಲ, ಹಾಸನ ಹುಲಿಹಳ್ಳಿಯಿಂದ, ಹಾಸನ ಹುಲಿಹಳ್ಳಿಯಿಂದ ನಡ್ಕೊಂಡ್ ಬರ್ತಾ ಇದ್ದೀವಿ. ಓಕೆ, ನೀವೆಲ್ಲಿಂದ ಸರ್? ನಮ್ಮ ಚಂದ್ರಪಟ್ಟಣ, ಹಾಸನ ಜಿಲ್ಲೆ. ಹೆಂಗಾಯ್ತು? ಏನಿಲ್ಲ, ನಾವು ಎಲ್ಲರೂ ಇದು ಲಗೇಜ್ ಹಾಕೊಂಡ್ ಬರ್ತಾ ಇದೀವಿ. ನೀವು ಕಾರಲ್ಲಿ ಬರೋದು? ವಾಕಿಂಗ್ ಅಲ್ಲ. ವಾಕಿಂಗ್ ಅಂದ್ರೆ ನಾವು 2 ವರ್ಷ ಮಾಡ್ದೋ, ನಮಗೆ ಕಾಲ ಆಗಲಿಲ್ಲ. ಹಂಗಾಗಿ ಈಗ ಹೋಗೋರಿಗೆ ನೀರು ಅದು ಇದು ಅಂತ ಕೊಟ್ಕೊಂಡು ಸಪ್ಲೈ ಮಾಡ್ಕೊಂಡು ಸೇವೆ ನಮ್ಮ ಸೇವೆ. ನೋಡಿ, ಇದೊಂದು ವಿಶೇಷವಾದ ಸೇವೆ. ನೋಡಿ, ಇಂಥ ಕಾರ್ಗಳಲ್ಲಿ ಅವ್ರದ್ದೆಲ್ಲ ಐಟಮ್ಗಳನ್ನು ಇಟ್ಕೊಂಡು ಅವರಿಗೆ ನೀರು ಅದು ಇದು ಏನು ಬೇಕು ಆ ಎಲ್ಲ ಐಟಮ್ಗಳನ್ನು ಇದರಲ್ಲಿ ಇಟ್ಕೊಂಡು ಬರ್ತಾರೆ. ಅವೆಲ್ಲವೂ ಕೂಡ ಇಂಥದ್ದೊಂದು ಸೇವೆಯನ್ನು ಇವರು ಮಾಡ್ತಾ ಇದ್ದಾರೆ. ತನಗೆ ಆಗೋದಿಲ್ಲ ನಡೆಯೋಕ್ಕೆ ಅನ್ನುವಂಥ ಕಾರಣಕ್ಕಾಗಿ ಅಂತಹದೊಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಸರ್, ಎಲ್ಲಿಂದ ಬಂದಿದ್ದೋ? ನಾವು ಕುಣಿಗಲ್ಲಿಂದ. ಹೇಗಾಗ್ತಿದೆ? ಹೇಗಾಯ್ತು? ಚೆನ್ನಾಗಿದೆ ಸರ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಲುಪ್ತೀರಿ? ಹೌದು, ಕೆಲವು ಗಂಟೆಗಳಲ್ಲಿ. ಸ್ವಾಮಿಯನ್ನು ನೋಡ್ಲಿಕ್ಕೆ ಕಾತುರ? ಹೌದು. ಓಕೆ, ಸಾಗಿ. ದಿವಾಕರ್ MK ಜೊತೆಗೆ ದಾಮೋದರದೊಂಡಲೆ, ಸುದ್ದಿ ನ್ಯೂಸ್, ಮುಂಡಾಜೆ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses.
Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com.